ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತು ಮೂಗಿಡೆದುಕೊಂಡು ಪಸಕುರದ ಇನ್ನಿತ ಸುದ್ದಿಗೊಂಚಲು ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಬಿಜೆಪಿದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ಅಧ್ಯಕ್ಷರಾದ ಆಯ್ಕೆಯನ್ನು ಸತೀಶ್ ಕುಂಪಲರಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿರ್ದು ಸತೀಶ್ ಕುಂಪಲರ್ನ ಇಲ್ಲಡೆ ಪೋದು ಅಂಗಾರೆ ಕಾಂಡೆ ಅಭಿನಂದನೆ ಸಂದಾಯರು. ತೊಕ್ಕೋಟದ ಪುಗರ್ತಿದ ಸಾಮಾಜಿಕ ಸೇವಾ ಸಂಸ್ಥೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿರ್ದು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ನಿಯುಕ್ತಿಯಾಯಿನ ಸತೀಶ್ ಕುಂಪಲರಿಗೆ ಅರಣ್ಯ ಇಲ್ಲಡನೆ ಪೋದು ಅಂಗಾರ ಕಾಂಡೆ ಅಭಿನಂದನೆ ಸಂದಾಯರು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಹಿತೈಷಿಯಾದ ಮಾರ್ಗದರ್ಶಕರಾದ ಪ್ರತಿಯೊಂದು ಕಾರ್ಯಕ್ರಮದ ಪಾಲ್ಪಡುವಂದಿತ್ತಿನ ಸತೀಶ್ ಕುಂಪಲರಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಕ್ಲು ಸಂಸದ ಅಧ್ಯಕ್ಷರು ಜೀವನ್ ತೊಕ್ಕೋಟುರನ ಮುತಾಲಿಕೆಡು ತಂಕ್ಲನ ಅಭಿಮಾನ ಪ್ರೀತಿದ ಅಭಿನಂದನೆದ ಮಾನಾದಿಗಿನ್ ಸಂದಾಯರು. ತಂಕ್ಲನ ಪ್ರತಿಯೊಂದು ಸೇವಾ ಕಾರ್ಯಕ್ರಮಡು ವಿಶೇಷ ಸಹಕಾರ ಕೊರೊಂದಪ್ಪನ ಸತೀಶ್ ಕುಂಪಲ ಬಿಜೆಪಿದ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಆಯ್ಕೆಯಾಯಿನವು ತಂಕ್ಲೆಗ ಮಾತ ಕುಸಿತ ಪೆರುಮೆದ ಸಂಗತಿ. ಆರಿನ ರಾಜಕೀಯ ಜೀವನ ನಲಲಾತು ಎತ್ತರಗಿ ಎರಡು ನನಲಾತು ಮಲ್ಲ ಸ್ಥಾನಮಾನಲು ಅರೆಗ ತಿಕ್ಕಡು ಪಂಡದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಜೀವನ್ ತೊಕ್ಕೋಟು ಅಭಿನಂದನೆದ ಪಾತ್ರ ಪಂಡಿರು. ಆತ್ಮೀಯರೇ, ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಒಂದು ಸಂಸ್ಥೆಗೆ 17 ವರ್ಷದ ಒಂದು ಆಪಣಂಚಿನ ಸಮಯ ಈ ಸುರುವುದೇ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಆ ಸ್ಥಾಪನೆ ಮಲ್ಪಂಚಿನ ಸಂದರ್ಭದಿಂಚನೆ ಎಂಕ್ಲೊಟ್ಟಿಗೆ ಬಾರಿ ಒಂದು ಆತ್ಮೀಯತೆ ಮಾರ್ಗದರ್ಶಕ ರೀತಿಲಿ ಒಂದು ಎಂಕ್ಲಿಗೆ ಒವೇ ಸಂದರ್ಭದ ಕಾರ್ಯಕ್ರಮ ಬಗ್ಗೆ ಅದು ಪಡು ಐಕೊಂಜಿ ಸೂಕ್ತವಾದಂಚಿನ ಮಾರ್ಗದರ್ಶನ ಕೊರದು ಅವನೊಂಜಿ ಸುಲಲಿತವಾದ ಪೋಯರೆ ಕಾರಣ ಕಟ್ತಿರ ಬಂಡ ಒಂಜಾತ್ ಸತೀಶ್ ಕುಂಪಲ ಅಂತ ಪಂಡ ತಪ್ಪಿಸಿ ಸತೀಶ್ ಕುಂಪಲ ಬಕ್ಕ ಎಂಕ್ಲೆ ಮಸ್ತ್ ಆತ್ಮೀಯ ಇಲ್ಲ ಕಾರಣ ಒಂಜಿ ಸುಮಾರು ಒಂದು 20 ವರ್ಷದಿಂದನೇ ಎಂಕ್ಲೆ ಒಟ್ಟಿಗೆ ಪ್ರತಿಯೊಂದು ಈ ರಾಜಕೀಯ ಮಾತ್ರ ಅಂದತ್ತು ಸಾಮಾಜಿಕವಾದ ಧಾರ್ಮಿಕವಾದ ಪ್ರತಿಯೊಂದು ಕೆಲಸ ಕಾರ್ಯಗಳ ಒಟ್ಟೊಟ್ಟಿಗೆ ಅದು ಅರ್ನ ಮಾರ್ಗದರ್ಶನ ಕೆಲಸ ಅಂತ ಬೈದಂಚಿನ ಇನ್ನಿ ಒಂಜಿ ಬಾರಿ ಒಂಜಿ ಸುಸಂದರ್ಭ ದಯಪಂಡ ಕೋಡೆದ ಮಕರ ಸಂಕ್ರಾಂತಿದ ಒಂಜಿ ಬಾರಿ ಪುಣ್ಯದ ದಿನಟ್ಟು ಆ ದಿನನೇ ನಮ್ಮ ಒಂಜಿ ಈ ಕ್ಷೇತ್ರಗಳ ಒಂಜಿ ಭಾರತೀಯ ಜನತಾ ಪಾರ್ಟಿ ಒಂಜಿ ಖುಷಿತ ಒಂಜಿ ಬಾರಿ ಸಂತೋಷದ ಒಂಜಿ ಸುದ್ದಿನ ಅರೆಗೊಂಜಿ ಜಿಲ್ಲಾಧ್ಯಕ್ಷರನ್ನ ಸ್ಥಾನಮಾನ ಕೊರನೆ ಮುಖಾಂತರವಾದ ನಮಗೆ ಮಾತೆರೆಗಳು ಕೊಡ್ತಾರೆ. ಸುರುಕಾದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಇಂಕ್ಲ ಮಾತೆರ್ನ ಪರವಾದ ಅರೆಗೆ ಹೃತ್ಪೂರ್ವಕವಾದಂಚಿನ ಅಭಿನಂದನೆ ಸತೀಶ್ ಕುಂಪಲನ ಬಗ್ಗೆ ಈ ಒಂಜಿ ಭಾಗಡು ನಮ್ಮ ಏರೆಗಳ ಪರಿಚಿತ ಇಜ್ಜಿಂದು ಬಂದ್ರೆ ದಯಪಂಡ ಆರು ಪೂರೈರೆಗಳ ಚಿರಪರಿಚಿತರು ಬಕಾರ್ನ ವಿಚಾರಗಳ ಪೂರೈರೆಗಳು ಗೊತ್ತಿತ್ತು ನಂಚಿನ ಒಂಜಿ ಅರ್ನ ಸಾಮರ್ಥ್ಯ ಆದಪ್ಪು ಸಂಘಟನಾ ಚತುರತೆ ಆದಪ್ಪು ಬೊಕ್ಕ ಒವೇ ಒಂಜಿ ಕಾರ್ಯನ ಒವೇ ಒಂಜಿ ಕೆಲಸನ ಬಾರಿ ಒಂಜಿ ಸೂಕ್ಷ್ಮವಾದ ಆಲೋಚನೆ ಮಂತದ್ದು ಐಕು ಪೂರಕವಾದ ಕೆಲಸ ಕಾರ್ಯನ ಮಂತದ್ದು ಬರ್ಪನಂಚಿನ ವ್ಯಕ್ತಿ ಸತೀಶ್ ಕುಂಪಲ. ಇನಿ ಈಗ ಮಾತೆರೆಗಳ ಬಾರಿ ಒಂಜಿ ಖುಷಿ ಆಪುಂಡು ಆರು ಖಂಡಿತವಾದಲ್ಲ ಒಂಜಿ ಮಲ್ಲ ಜವಾಬ್ದಾರಿನ ಆರು ದೆತ್ತೊಂದೇರು ಆ ಜವಾಬ್ದಾರಿ ಖಂಡಿತವಾದಲ್ಲ ಐಟ್ ಒಂಜಿ ಸಮರ್ಥವಾದ ನಿರ್ವಹಣೆ ಮಂತದ್ದು ಮಾದರಿ ಆಪನಂಚಿನ ಒಂಜಿ ಅಧ್ಯಕ್ಷನ ನೆಲೆಟ್ಟು ಈ ಭಾಗಡ್ ಜಿಲ್ಲೆಡ್ ಭಾರತೀಯ ಜನತಾ ಪಾರ್ಟಿ ರಾಜಕೀಯವಾದ ಕುಡಾತ್ ಶಕ್ತಿಶಾಲಿಯಾದ ಬೆಳೆಯಾರ ಖಂಡಿತವಾದ ಕಾರಣ ಆಪುನು ಬಂಡ್ರೆ ಒಂಜಿ ನಿದರ್ಶನ ಬಂಡ ಆರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಪುನಂಚಿನ ಸಂದರ್ಭ ಆ ಒಂಜಿ ಸಂದರ್ಭಡ್ ಆರು ವಿನೂತನವಾದಂಚಿನ ಕಾರ್ಯಕ್ರಮ ಪೂರ ಈ ಜಿಲ್ಲೆಡ್ ಕೊರ್ನಂಚಿನ ಅರ್ನ ಆ ಒಂಜಿ ಗ್ರಾಮ ಸ್ನೇಹಿ ಜನಸ್ನೇಹಿ ಪಂಪಂಚಿನ ಒಂಜಿ
ಅರ್ನಂಜಿ ಚಿಂತನದ ಅವೊಂಜಿ ವಿನೂತನವೆನಿತಿನ ಕಾರ್ಯಕ್ರಮ ಆ ಮೂಲಕವಾದ ಗ್ರಾಮ ಮಟ್ಟದ ಜನಗಳಿಗೆ ಮೂಲಭೂತ ಸೌಕರ್ಯದ ಆಡಳಿತ ವರ್ಗ ಇಂಚಿನುಂಡು ಅವು ಜನಕ್ಕಳ ಕೈತಲು ಬರ್ತದ ಕೆಲಸ ಕಾರ್ಯ ಮನ್ಪರೆ ಆರೊಂಜಿ ಅರ್ನ ಕಾರ್ಯಕ್ರಮದ ಮುಖಾಂತರ ಮಂತೊಜ್ಪದೆ ಅಂಚಾದ ಖಂಡಿತವಾದಲ್ಲ ನಮ್ಮ ದುಂಬು ದಿನಟ್ ಈ ಭಾಗ ಅಂಚಿನ ಭಾರತೀಯ ಜನತಾ ಪಾರ್ಟಿಗಳ ಒಂದು ವಿನೂತನವೆನಿಸಿನ ಕಾರ್ಯಕ್ರಮ ಅರ್ನ ಮುಖಾಂತರ ತಿಕ್ಕೊಂಡು ಬಂದಕ್ಕೆ ಒವೇ ರೀತಿ ಸಂಶಯ ಇತ್ತು ನನ್ನ ದುಂಬು ದಿನಟ್ ಎಂಕ್ಲಿಗೆ ಮಾತಿರಗಳ ಅರ್ನ ಒಂದು ಸಹಕಾರ ಸಲಹೆ ಸೂಚನೆ ಮಾರ್ಗದರ್ಶನ ಇದೇ ರೀತಿ ಎಂಕ್ಲಿ ತಿಕ್ಕೊಡು ಅದೇ ರೀತಿಯಲ್ಲಿ ಎಂಕ್ಲು ಮಾತಿಲ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಅರ್ನ ಸಂಪೂರ್ಣವಾದ ಎಂಕ್ಲು ಬೆಂಬಲವಾದುಲ್ಲ ಸಹಕಾರ ಎಂಕ್ಲ ಸಂಪೂರ್ಣವೆನಂಚಿನ ಸಹಕಾರ ಉಂಡು ಬಂದು ಈ ಸಂದರ್ಭ ಪಣಂದು ಸೋಮನಾಥ ದೇವರು ಅಂಚನೆ ನಮ್ಮೊಂದು ಬೈದಿನಂಚಿನ ಬಾಲಕೃಷ್ಣ ದೇವರ್ಲ ಅಂಚೆ ಮಾತ ದೇವರನ್ನ ಅರೆಗೆ ಪೂರ್ಣವಾದ ಅನುಗ್ರಹ ಅಂತ ಕೊರಡು ಅದನ್ನ ಕೆಲಸ ಕಾರ್ಯ ಬೆರಿಸ ಇದ್ದು ಮಾತ ದೇವರನ್ನಕ್ಕೆಲ್ಲ ಅರೆಗೆ ಆಶೀರ್ವಾದ ಮನ್ಪೊಡು ಬಂದು ಈ ಸಂದರ್ಭ ಪಣಂದು ತಂಕು ತೋಚಾಯಿನ ಅಭಿಮಾನ ಪ್ರೀತಿದ ಮಾನಾದಿಗೆಗೂ ಸೊಲ್ಮೆ ಸಂದಾದ ಪಾತೆರ್ನ ಸತೀಶ್ ಕುಂಪಲ ನಿಖಿಲ್ ಮಾತೆರ್ಲ ತನ್ನ ಒಟ್ಟಿಗೆ ಇತ್ತೊಂದು ಸಹಕಾರ ಕೊರಡು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನನಲಾತ್ ಸಾಮಾಜಿಕ ಸೇವಾ ಚಟುವಟಿಕೆಲೆನ್ ನಡಪಾವಡು ಪಂಡ ತೆರಿಪಾಯರು ಮಾತೆರೆಲ್ಲ ವಿಶ್ವಾಸಕ್ಕೆ ತಂದು ಪ್ರತಿ ವರಿಯಾಗ್ಲ ನ್ಯಾಯ ತಿಕ್ಕುನ ಲೆಕ್ಕ ವಿಶೇಷವಾದ ಪಾರ್ಟಿಗೋಸ್ಕರ ಭಾರಿ ವರ್ಷೋದಿಂಚ ಬೆಂತನ ಕಾರ್ಯಕರ್ತರ ಮನಸ್ಸಿಗೆ ಭಾವನೆಲೆಗೆ ಗೌರವ ತಿಕ್ಕುನ ರೀತಿಯಲ್ಲಿ ಕೆಲಸ ಮಲ್ಪನ ಮಾತರವಾಯಿನಂಚಿನ ಜವಾಬ್ದಾರಿ ಎನ್ನ ಮಿತ್ತುಂಡು ಮಾತೆರೆಲ್ಲ ಸಮಾಧಾನ ಮಲ್ಪರೆ ಆಯ್ಸಿನಲ್ಲ ಮಾತೆರೆಗ್ಲ ಸಮಾಧಾನ ಆಪನ ರೀತಿಯಲ್ಲಿ ಕೆಲಸ ಮಲ್ಪನಂಚಿನ ಪ್ರಯತ್ನ ಖಂಡಿತ ಮಲ್ಪನ ಪ್ರಯತ್ನ ಮಲ್ಪೆ ಇನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುಖಾಂತರ ನಿಖಿಲ್ ಮಾತೆರ್ಲೆಂಕ್ ಗೌರವ ಒಂದು ಅಭಿನಂದನೆ ಮಲ್ಪನಂಚಿನ ಕೆಲಸ ಮಲ್ತಾರೆ ನಾನು ಈ ಸಂದರ್ಭಡ್ ವಿಶೇಷವಾದ ನೆನಪುದಾದವನ್ನ ಜೀವನ ಅತನ ಗಣೇಶ್ ಅತನ ಮಾತು ನಿಖಿಲ್ ಪೂರೆಲ್ಲ ಸೇರಿದು ಯಾನು ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಪ್ರಾರಂಭದ ದಿನಕ್ಲೇದು ಮಲ್ತೊಂದುಪ್ಪನ ಕೆಲಸದ ಪಿರಾವಡು ನಿಖಿಲ್ ಮಾತೆಲ್ಲ ಭಾರಿ ಗಟ್ಟಿಯಾದಂಥದ್ದು ಎಂಕ ಭಾರಿ ಪ್ರೋತ್ಸಾಹ ಕೊರ್ನಂಚಿನರು ಇನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಎನ್ನ ಭಾರಿ ಅತ್ಯಂತ ಪ್ರೀತಿದ ಒಂದು ಸಂಘಟನೆ ಈ ಭಾಗ ಉಳ್ಳಾಲ ಭಾಗಡ್ ಭಾರಿ ಎಡ್ಡೆಡ್ಡ ರೀತಿಯ ಸಂಘಟನಾತ್ಮಕ ಕೆಲಸ ಮಲ್ಪನ ಮುಖಾಂತರ ಭಗತ್ ಸಿಂಗ್ ಮಾತೆಲ್ಲ ಪ್ರೀತಿ ವಿಶ್ವಾಸ ಗಳಿಸುವಂಚಿನ ಪ್ರಾಮಾಣಿಕ ಪ್ರಯತ್ನ ಆತನ ಸಂಘಟನೆ ಕೇವಲ ನಮ್ಮ ಪುದರ್ಗೋಸ್ಕರ ಮಲ್ಪಂದೆ ಸಂಘಟನೆಯನ್ನು ಸಮಾಜಮುಖಿ ಆದುಕೊಂಡಂಚಿನ ಪ್ರಾಮಾಣಿಕ ಪ್ರಯತ್ನ ಜೀವನ ನೇತೃತ್ವಗಳು ಭಾರಿ ಶೋಕುಡು ಯಶಸ್ವಿಯಾದ ಕೆಲಸ ಕಾರ್ಯ ಆತನು ಇನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುಖಾಂತರ ಇನ್ನು ಬೇತೆ ಸಮಾಜದ ಕಟ್ಟ ಕಡೆಯತ್ತ ಒಂದು ಬಡಪಾಯದ ಬತ್ತಿನ ಅತ್ಯಂತ ಗುರುಕುಲಕ್ಕೆ ಸಮಾನವಾದ ಗೌರವ ಸಲ್ಲಿಸಾರಂಚಿನ ಹಿರಿಯಕಲೆಗೆ ಸಮೇತ ಗೌರವ ಸಲ್ಲಿಸಾರಂಚಿನ ಕೆಲಸ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುಖಾಂತರ ಆತನು ಯಾರು ಹಿಂಗೆ ಮಸ್ತ್ ಖುಷಿದಾದ ಬಂದ ಭಗತ್ ಸಿಂಗ್ ಉಪ್ಪನಾದ್ರು ಪೂರೆಲ್ಲ ಬಿ ಜೆ ಪಿದಾಗಿ ಅವನಿಗೆ ಭಾರಿ ಸಮಾಧಾನ ದಯಮಂಡ ಬಿ ಜೆ ಪಿಗೆ ಪೂರಕವಾದಿತ್ತು ನಂಜಿ ಉಳ್ಳಾಲ ಇಡ್ಪುನಂಚಿನ ಸಂಘಟನೆ ಅವಲೈತು ನಾವು ಭಗತ್ ಸಿಂಗ್ ಅಂತನೇ ಅತ್ಯಂತ ಹೆಂಗೆ ಸಂತೋಷ ಆಪನು ಸಂಘಟನೆ ಇನಿ ದಾಯಿಗೆ ಬಿ ಜೆ ಪಿ ದಾಯ ಬಂಡ ಇನಿ ಭಾರಿ ಒಂಜಿ ಪರ್ವಕಾಲಡ್ ನಮ್ಮಲ್ಲ ರಾಮ ಮಂದಿರ ಲೋಕಾರ್ಪಣೆ ಆಪನಂಚಿನ ಪ್ರಾಣ ಪ್ರತಿಷ್ಠಾಪನ ರಾಮನ ಪ್ರಾಣ ಪ್ರತಿಷ್ಠಾಪನಂಚಿನ ಒಂದು ಸಂದರ್ಭಡಿಲ್ಲ ಇನಿ ದಾದಾಲ ಬಿ ಜೆ ಪಿ ಇನಿ ರಾಮ ಮಂದಿರ ಆಪನೊಂದು ಬಂಡ ಈ ದೇಶಡ್ ಬಿ ಜೆ ಪಿ ಬಕ್ಕ ಲಾಲ್ ಕೃಷ್ಣ ಅಡ್ವಾಣಿದು ಬತ್ತನ ವಾಜಪೇಯಿ ಬತ್ತನ ಉಮಾ ಭಾರತಿದು ಬತ್ತನ ಅಶೋಕ್ ಸಿಂಗಾರದು ಬತ್ತನ ಪ್ರವೀಣ್ ತೊಗಾಡಿಯರ್ದು ಬತ್ತನ ವಿನಯ್ ಕತಿಯಾರದು ಬತ್ತನ ಪ್ರತಿವರಿಯೆಲ್ಲ ಈ ದೇಶಡ್ ಭಾರಿ ಹೋರಾಟ ಕರಸೇವಕರನ್ನ ಒಂದು ಪ್ರಾಣ ಕೊರ್ಪನಂಚಿನ ಸಂದರ್ಭಡ್ ಪೂರ ಕೆಲಸ ಕಾರ್ಯ ಬಂತ ಅಂತಿಮವಾದ ಇನ್ನು ನರೇಂದ್ರ ಮೋದಿನ ನೇತೃತ್ವಡು ಸರ್ಕಾರ ಎತ್ತಿನದಾದ್ರೆ ನೀ ರಾಮ ಮಂದಿರ ಆಪನು ನಮ್ಮ ಪೂರ ಒಂದು ರಾಮರಾಜ್ಯ ಇತ್ತಿನ ಲೆಕ್ಕ ನಮಕಲ್ ಆಪನು ಅಂಚಾದ ಇನ್ನು ಬಿ ಜೆ ಪಿಗೆ ರಾಮ ಮಂದಿರ ಅಂಚನೆ ನರೇಂದ್ರ ಮೋದಿ ಅತ್ಯಂತ ಅವಶ್ಯಕತೆ ಉಂಟು ಬರ್ತನಂಚಿನ ದಿನಕ್ಲೇಡು ಲೋಕಸಭೆಡ್ ಪಿರೋರ ನರೇಂದ್ರ ಮೋದಿನ ಈ ದೇಶದ ಪ್ರಧಾನಮಂತ್ರಿ ಮಲ್ಪಡು ಬಂಪನ ಸಂಕಲ್ಪ ಇತ್ತಿನ ಹಿಡಿದಾತ್ರ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಅದನ್ನ ಕನ್ನದುಂಬುಪ್ಪನು ಇಡೀ ನಮ್ಮ ಲೋಕಸಭಾ ಕ್ಷೇತ್ರನ ಅತ್ಯಂತ ಪ್ರಬಲವಾದ ಪೊಯ್ಸರಿದ ಜಾಸ್ತಿ ಓಟುಗೆ ಗೆಂದು ಲೆಕ್ಕ ಕೆಲಸ ಮಾಡ್ಕೊಂಡ ಮಾತ್ರ ಜವಾಬ್ದಾರಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವ ಸಲಹೆಗಾರರು ಆನಂದ್ ಕೆ ಅಸೇಗೋಡಿ ಕೋಶಾಧಿಕಾರಿ ಹರೀಶ್ ಅಂಬ್ಲಮಗರು ಪ್ರಮುಖರು ಕಿರಣ್ ಕೊಲ್ಯ ದೀಕ್ಷಿತ್ ದಾಮೋದರ್ ನಡಾರ್ ರಮೇಶ್ ಸಾಮಾನಿ ದೀಕ್ಷಿತ್ ನಿಸರ್ಗ ಚಂದ್ರಶೇಖರ್ ಕೊಲ್ಯ ಗಂಗಾಧರ್ ಅಂಬ್ಲಮಗರು ಮೋಹನ್ ಸೇವಂತಿಗುಡ್ಡೆ ರಾಜೇಂದ್ರ ಸೇವಂತಿಗುಡ್ಡೆ ಪ್ರಸಾದ್ ಮಾಡೂರು ಅನಿಲ್ ಬಗಂಬಿಲ ದಯಾನಂದ ತೊಕ್ಕೋಟು ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು ಉಪಾಧ್ಯಕ್ಷರು ಪ್ರವೀಣ್ ಬಸ್ತಿ ಎತ್ಕೊಂಡರು ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಸೊಲ್ಮೆ ಸಂದಾಯರು ಸುದ್ದಿಗೊಂಚಲಿಗೆ ಸ್ವಾಗತ
ಪ್ರಚೋದನಾಕಾರಿ ಭಾಷಣ ಮಲ್ತಿನ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನು ಬಂಧನ ಮಲ್ಪಂದೆ ಅವೆತ ವಿಷಯಡು ಪಾತ್ರನ ರೈತ ಸಂಘದ ಮುಖಂಡರ ನಿಮಿತ್ತ ಕೇಸು ದಾಖಲು ಮಲ್ತಿನ ವಿರುದ್ಧ ಡಿವೈಎಫ್ಐ ಬಕ್ಕ ಸಮಾನ ಮನಸ್ಕ ಸಂಘಟನೆಗಳ ಒಟ್ಟು ಸೇರಿಗಿಡು ಉಳ್ಳಾಲ ಪೊಲೀಸ್ ಠಾಣೆದ ಎದುರು ಅಂಗಾರೆ ಕಾಂಡ ಪ್ರತಿಭಟನೆ ನಡೆಪಾಯರು. ಪ್ರಚೋದನಕಾರಿ ಭಾಷಣ ಮಲ್ತಿನ ಕಲ್ಲಡ್ಕ ಪ್ರಭಾಕರ್ ಭಟ್ರನ ವಿರುದ್ಧ ಕೇಸ್ ದಾಖಲ ಇಜ್ಜಿ ಬಂಧನಲ ಇಜ್ಜಿ ಆಂಡ ಅವಿತ ವಿಷಯಡು ಪ್ರತಿಭಟನೆ ಮಲ್ತಂಡ ಪೊಲೀಸರು ಸ್ವಯಂ ಕೇಸ್ ದಾಖಲು ಮಲ್ಪಿರು ಪಂಡದು ಪ್ರತಿಭಟನೆಯನ್ನು ಉದ್ದೇಶಿಸಾದ ಪಾತೆರ್ನ ಡಿವೈಎಫ್ಐ ರಾಜ್ಯ ನಿಕಟಪೂರ್ವ ಅಧ್ಯಕ್ಷರು ಮುನೀರ್ ಕಾಟಿಪಳ್ಳ ತಂಕ್ಲೆನ ರೈತ ಮುಖಂಡರಿನ ವಿರುದ್ಧ ಕೇಸ್ ದಾಖಲು ಮಲ್ತಿನೆಯನ್ನು ಖಂಡಿಸಾಯರು. ಕಲ್ಲಡ್ಕ ಪ್ರಭಾಕರ್ ಭಟ್ರು ಪ್ರಶ್ನಾತೀತರ, ಸಂವಿಧಾನಕ್ಕಿಂತ ದೊಡ್ಡವರ, ಅವರ ಮೇಲೆ ಈಗ ಅದೇ ಬಿಜೆಪಿ ಪಕ್ಷದ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡದಲ್ಲಿ ಮಾತಾಡಿದ್ರೆ ಅವರ ಮೇಲೆ ಏನು ಸಿದ್ದರಾಮಯ್ಯನ ವಿರುದ್ಧ ಮಾತಾಡಿದ್ರು, ಮುಖ್ಯಮಂತ್ರಿ ವಿರುದ್ಧ ಮಾತಾಡಿದ್ರು ಅನ್ನೋ ಕಾರಣಕ್ಕೆ, ಏಕವಚನದಲ್ಲಿ ಮಾತಾಡಿದ್ರು ಅನ್ನೋ ಕಾರಣಕ್ಕಾಗಿ ನೀವು ಸುಮೋಟೋ ಕೇಸ್ ಹಾಕ್ತೀರಿ ಕರ್ನಾಟಕ ಪೊಲೀಸರು, ಸ್ವಯಂ ಪ್ರೇರಿತ ಕೇಸು. ಆದ್ರೆ ಅದೇ ಕಲ್ಲಡ್ಕ ಪ್ರಭಾಕರ್ ಭಟ್ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಅಲ್ರಿ ಅವರು ಏನೇನೋ ಮಾತಾಡಿದ್ರೆ ಇಡೀ ಮುಸ್ಲಿಂ ಸಮುದಾಯದ ಹೆಣ್ಮಕ್ಳು ಸೇರ್ಕೊಂಡು ಎಲ್ಲ ಹೆಣ್ಮಕ್ಳನ್ನ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಒಂದು ಸುಮೋಟೋ ಎಫ್ಐಆರ್ ಮಾಡ್ಲಿಕ್ಕೆ ಕರ್ನಾಟಕ ಪೊಲೀಸಿಗೆ ಆಗಲ್ಲ ಅಂದ್ರೆ ನೀವು ಯಾವ ರೀತಿಯಾದಂತಹ ಡೆಮೋಕ್ರಸಿಯಲ್ಲಿದ್ದೀರಿ? ಕಲ್ಲಡ್ಕ ಪ್ರಭಾಕರ್ ಭಟ್ರು ಕರ್ನಾಟಕದ ರಾಜ್ಯದಲ್ಲಿ ಒಬ್ಬ ಪ್ರಶ್ನಾತೀತ ವ್ಯಕ್ತಿಯಿಂದ ಏನಾದ್ರೂ ಸಂವಿಧಾನದ ಯಾವ್ದಾದ್ರು ಕಲಂನಲ್ಲಿ ನಮೂದು ಮಾಡಿದಾರ? ಹಾಗಿಲ್ಲದೆ ಇರುವಾಗ ಅವ್ರ ಮೇಲೆ ಯಾಕೆ ಕೇಸ್ ಹಾಕಲಿಲ್ಲ? ಅವರಿಗೆ ಎಫ್ಐಆರ್ ಆದ್ಮೇಲೆ ಕೊನೆಗೆ ನಾಗರಿಕ ಸಮಾಜದ ದೂರು ದಾಖಲಿಸಿ ಅವರ ಮೇಲೆ ಎಫ್ಐಆರ್ ಮಾಡಿಸಿದ ಮೇಲೆ ಅದರಲ್ಲಿ ನಾನ್ ಬೇಲೇಬಲ್ ಸೆಕ್ಷನ್ಗಳು ಅಡಕ ಆದ್ಮೇಲೆ ಯಾಕೆ ಬಂಧಿಸ್ತಿಲ್ಲ? ನಾವೇನ್ ಮಾಡಿದ್ವಿ? ನಾವೊಂದು ಸಣ್ಣ ಪ್ರತಿಭಟನೆ ಮಾಡಿದ್ವಿ, ಎಲ್ಲೋ ಬಂದು ರಸ್ತೆ ತಡೆ ಮಾಡಲಿಲ್ಲ, ದಿಢೀರಾಗಿ ಬಂದು ಘೋಷಣೆ ಕೂಗಲಿಲ್ಲ, ಪೊಲೀಸರಿಗೆ ಲೆಟರ್ ಕೊಟ್ಟು ಚಲನ್ ಕಟ್ಟಿ ಅನುಮತಿ ಕೇಳಿ ನಿಷೇಧಾಜ್ಞೆ ಇರಲಿಲ್ಲ. ಈಗ ಸಾಂಕೇತಿಕವಾಗಿ ಧರಣಿ ಮಾಡಿದ್ವಿ, ಧ್ವನಿವರ್ಧಿಕ ಕೂಡ ಬಳಸ್ತದೆ. ಅದ್ರ ಮೇಲೆ ನೀವು ಎಫ್ಐಆರ್ ಆಗ್ತೀರಿ ಅಂದ್ರೆ ಎರಡು ರೀತಿಯಲ್ಲಿ ನಮಗೆ ಸ್ಪಷ್ಟನೆ ಬೇಕು. ಒಂದು, ನೀವು ಇಲ್ಲಿ ಸರ್ವಾಧಿಕಾರ ಪೊಲೀಸ್ ರಾಜ್ಯನ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದೀರಿ. ಕಮಿಷನರ್ ಹೇಳಿದ್ದಲ್ಲ, ಪೊಲೀಸ್ನ ಹಿರಿಯ ಅಧಿಕಾರಿಗಳನ್ನು ಹೇಳಿದ್ದಲ್ಲ, ಇಲ್ಲಿಯ ನಾಗರಿಕ ಸಂಘಟನೆಗಳು, ಜನಸಾಮಾನ್ಯರು ಮಾತ್ರ ಅಲ್ಲ, ರಾಜಕೀಯ ಪಕ್ಷಗಳು ಕೂಡ ಯಾವುದೇ ರೀತಿಯಾದಂತಹ ಪ್ರತಿರೋಧ ಇಲ್ಲದೆ ತಲಾಡಿಸಿಕೊಂಡು ಒಪ್ಕೊಂಡು ಬರಬೇಕು ಅಂತ ನೀವು ಭಾವಿಸಿದ್ದೀರಿ. ಒಂದು ಅಂಗಾರೆ ಕಾಂಡೆ ಉಳ್ಳಾಲ ಪೊಲೀಸ್ ಸ್ಟೇಷನ್ ಚಲೋ ಪ್ರತಿಭಟನೆ ನಡಪಾಯಿನ ಡಿವೈಎಫ್ಐ ಬೊಕ್ಕ ಸಮಾನ ಮನಸ್ಕ ಸಂಘಟನೆದ ಸದಸ್ಯರು ಕಲ್ಲಡ್ಕ ಪ್ರಭಾಕರ್ ಭಟ್ ಬಂಧನಗೆ ಒತ್ತಾಯಿಸಾಯರು.
ಜನಪರ ಹೋರಾಟ ಮಲ್ತಿನ ತಂಗ್ಲಿನ ವಿರುದ್ಧ ಅವ್ಯತೋ ಕೇಸುಲು ಉಂಡು. ಉಳ್ಳಾಲಡು ಸಿಪಿಐಎಂಗೂ ಹೋರಾಟದ ಇತಿಹಾಸನೇ ಉಂಡು. 2 ಸರ್ತಿ ಸಿಪಿಐಎಂ ಸದಸ್ಯರು ಶಾಸಕರಾದ್ಲ ಆಯ್ಕೆಯಾತಿರ್ಪಂಡದು ಸಿಪಿಐಎಂ ಮುಖಂಡರು ಸುನಿಲ್ ಕುಮಾರ್ ಬಜಾಲ್ ತೆರಿಪಾಯರು. ಆದ್ರೆ ಇವತ್ತು ಎಲ್ಲೋ ಶ್ರೀರಂಗಪಟ್ಟಣದಲ್ಲಿ ವೇಷ ಭಾಷಣ ಮಾಡಿ ಅದು ಕೂಡ ಎಂತೆಂತ ಮಾತುಗಳನ್ನಾಡಿದ್ದಾರೆ. ಒಂದು ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಅಶ್ಲೀಲವಾಗಿ ಮಾತಾಡ್ತಂದಾದ್ರೆ ಏನ್ ಮಾಡ್ಬೇಕು ಇವರನ್ನ? ಸ್ವಯಂ ಪ್ರೇರಿತ ಕೇಸನ್ನು ಅಲ್ಲಿ ದಾಖಲಿಸಬೇಕಿತ್ತು. ಆದ್ರೆ ಭಟ್ಟನ ವಿರುದ್ಧ ಒಂದೇ ಒಂದು ಅವನಂದು ಏನು ಕಿತ್ತೇಸಲಿಕ್ಕೆ ಇವರಿಂದ ಆಗಲಿಲ್ಲ. ಏನಾಗಿಲ್ಲ, ಅದರ ಭಾಗವಾಗಿ ಏನಾಯ್ತು ಇವತ್ತು? ಆ ಹೆಗಡೆ ಎಲ್ಲೋ ಗುಡಾಳಗಿದ್ದ ಈಗ ಮತ್ತೆ ಬಂದಿದ್ದಾನೆ ಹೆಗಡೆ. ಅವನು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ. ಅಂದ್ರೆ ಸರ್ಕಾರ ಈ ನಮ್ಮನೆ ಇದ್ರೂ ಕೂಡ ಅವ್ರು ಮಾತಾಡ್ತಿದ್ದಾರೆ. ಈ ಸರ್ಕಾರದ ಬಗ್ಗೆ ಏನ್ ಹೇಳ್ಬೇಕಂತ ನೀವು ಆಲೋಚನೆ ಮಾಡಿ ಬಂದ್ಬಿಡಿ. ಅದರ ವಿರುದ್ಧ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಡಪಕ್ಷಗಳಾಗ್ಲಿ, ಈ ಕ್ಷೇತ್ರ ಭದ್ರತೆ ಆಗ್ಲಿ ಅನೇಕ ವರ್ಷಗಳಿಂದ ಈ ಕೋಮುವಾದದ ವಿರುದ್ಧ ತ್ಯಾಗ ಬಲಿದಾನದ ಪರಂಪರೆ ಇಟ್ಕೊಂಡು ಹೋರಾಟ ಮಾಡಿದಂತ ಚರಿತ್ರೆ ಡಿವೈಎಫ್ಐಗಿದೆ. ಗೊತ್ತಿರಲಿ ಪೊಲೀಸ್ ಇಲಾಖೆಗೆ ಅಂತ ಹೋರಾಟವನ್ನ ಮಾಡಿದೀವಿ. ಆದ್ರೆ ಇವತ್ತು ನಾವು ಆ ಭಟ್ಟನ ವಿರುದ್ಧ ಅವರ ಮೇಲೆ ಕೇಸ್ ದಾಖಲಿಸಬೇಕಂತೇಳಿ ನಾವು ಹೋರಾಟ ಮಾಡಿದ್ರೆ ನಮ್ಮ ಮೇಲೆನೆ ಇವತ್ತು ಕೇಸನ್ನು ದಾಖಲಿಸ್ತಾರೆ ನೋಡಿ. ಡಿವೈಎಫ್ಐ ಜಿಲ್ಲಾಧ್ಯಕ್ಷರು ಬಿಕೆ ಇಮ್ತಿಯಾಜ್, ಕಾರ್ಯದರ್ಶಿ ಸಂತೋಷ್ ಬಜಾಲ್, ಪ್ರಮುಖರು ಯಾದವ ಶೆಟ್ಟಿ, ಪದ್ಮಾವತಿ ಶೆಟ್ಟಿ, ರಜಾಕ್ ಮೊಂಡೆಪದವ್, ರಫೀಕ್ ಹರೇಕಳ, ಬಿ ಶೇಖರ್, ಜಯಂತ್ ನಾಯಕ್, ಸುಕುಮಾರ್ ತೊಕ್ಕೋಟು, ವಸಂತ್ ಆಚಾರಿ, ಯೋಗೀಶ್ ಚಪ್ಪಿನಮಗರು, ಮನೋಜ್ ವಾಮಂಜೂರು, ನಿತಿನ್ ಕುತ್ತಾರ್, ಅಶ್ರಫ್ ಹರೇಕಳ, ವಾಸ್ತವ ಉಚ್ಚಿಲ್, ಕೃಷ್ಣಪ್ಪ ಸಾಲಿಯಾನ್, ಮಹಾಬಲ್ ದೆಬ್ಬಿಲಿಮಾರ್, ರಿಜ್ವಾನ್ ಹರೇಕಳ, ಪ್ರಮೀಳಾ ದೇವಾಡಿಗ, ಕೆಎಚ್ ಹಮೀದ್, ಇಬ್ರಾಹಿಂ ಮದಕ, ಅಸುಂತಾ ಡಿಸೋಜಾ, ಜನಾರ್ದನ್ ಕುತ್ತಾರ್, ನವೀನ್ ಕೊಂಚಾಡಿ, ಸೀತಾರಾಮ್ ಬೇರಿಂಜೆ, ಬಿ ಕುಕ್ಯಾನ್, ಎಚ್ ವಿ ರಾವ್, ಕೆಎಚ್ ಇಕ್ಬಾಲ್ ಹರೇಕಳ ಇಂಚಿತಿ ಪ್ರಮುಖರು ಪ್ರತಿಭಟನದ ಮುತಾಲಿಕೆಡಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ದೇರ್ಲಕಟ್ಟೆ ಜಾಗ್ವಾರ್ ಫಿಟ್ನೆಸ್ ಸೆಂಟರ್ದ ಮುತಾಲಿಕೆಡೆ ಜನವರಿ 20 ಕರ್ನಾಟಕ ಕೇರಳ ರಾಜ್ಯದ ಜಾಗ್ವಾರ್ ಕ್ಲಾಸಿಕ್ 2024 ಫಿಟ್ನೆಸ್ ಪಂಥ ದೇರ್ಲಕಟ್ಟೆಡ್ ನಡಪೆರುಂಡು ಪಂಡದು ಆಯೋಜಕರು ನಾಸಿರ್ ಸಾಮಾನಿಗೆ ತೆರಿಪಾದರು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತೆರಿಪಾಯಿನ ಕಾರ್ಯಕ್ರಮದ ಆಯೋಜಕರು ನಾಸಿರ್ ಸಾಮಾನಿಗೆ ದೇರ್ಲಕಟ್ಟೆದ ಜಾಗ್ವಾರ್ ಫಿಟ್ನೆಸ್ ಸೆಂಟರ್ ನೇತೃತ್ವದ ಜಾಗ್ವಾರ್ ಕ್ಲಾಸಿಕ್ ಕೇರಳ ಕರ್ನಾಟಕ ರಾಜ್ಯದ ಫಿಟ್ನೆಸ್ ಸ್ಪರ್ಧೆ ಜಾಗ್ವಾರ್ ಕ್ಲಾಸಿಕ್ 2024 ಜನವರಿ 20 ದೇರ್ಲಕಟ್ಟೆಡು ನಡಪೆರ ಉಂಟು ಮಾಡಿ ತೆರಿಪಾಯರು. ಇದರ ಮಾಲಕರು ಈಗಾಗಲೇ ಮಿಸ್ಟರ್ ಕರ್ನಾಟಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ನವಾಜ್ರವರಿದ್ದಾರೆ. ಅದೇ ರೀತಿ ಜಾಗ್ವಾರ್ ಕ್ಲಾಸಿಕ್ ಇದರ ಓನರ್ ಆದಂತಹ ಸಿದ್ದೀಕ್ರವರಿದ್ದಾರೆ. ಇನ್ನೊಬ್ಬರು ಮಿತ್ರರು ಮಿಸ್ಟರ್ ಏಷ್ಯಾ ಪ್ರಶಸ್ತಿ ಪಡೆದಿರತಕ್ಕಂತಹ ರಮೀಜ್ರವರು ಇದ್ದಾರೆ. ಹಾಗೂ ಮಿಸ್ಟರ್ ಸೌತ್ ಇಂಡಿಯಾ ಪ್ರಶಸ್ತಿ ಪಡೆದ ವಿನೋದ್ರವರ ಈ ಎಲ್ಲರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿದೆ. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನು ನಿಮ್ಮ ಪತ್ರಕರ್ತರ ಮುಖಾಂತರ ಎಲ್ಲ ನಾಡಿನ ಯುವಕರು ದೇಹದಾರ್ಢ್ಯ ಸ್ಪರ್ಧೆಗೆ ಸ್ಪರ್ಧಿಸ್ತಕ್ಕಂಥ ಎಲ್ಲರನ್ನು ನಾನು ಅವರಿಗೆ ಆಹ್ವಾನ ಕೊಡೋದರೊಂದಿಗೆ ತಾವುಗಳು ಆದಷ್ಟು ಬೇಗ ಯಾರೆಲ್ಲ ಇದ್ದಾರೆ ಅವರ ಎಲ್ಲ ವಿಚಾರವನ್ನು ಈ ಆಯೋಜಿಸಿರ್ತಕ್ಕಂತಹ ಈ ತಂಡಕ್ಕೆ ನೀವು ಕೊಡಬೇಕಾಗಿ ವಿನಂತಿಯನ್ನು ಮಾಡೋದರೊಂದಿಗೆ ಈ ಕಾರ್ಯಕ್ರಮವನ್ನು ನಾಳಿದ್ದು ಸಂಜೆ 4 ಗಂಟೆಗೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂತಹ ಹಾಗೂ ಈ ಪ್ರದೇಶದ ಉಳ್ಳಾಲದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ UT ಖಾದರ್ ಅವರ ನೇತೃತ್ವದಲ್ಲಿ ಅದೇ ರೀತಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಿಂಡಿಕೇಟ್ ಬ್ಯಾಂಕ್ ಸದಸ್ಯರಾಗಿರ್ತಕ್ಕಂಥ UT ಇಫ್ತಿಕಾರ್ ಅವರು, ಪುತ್ತೂರು ಶಾಸಕರಾಗಿರ್ತಕ್ಕಂಥ ಅಶೋಕ್ ರೈ ಅವರು, ಕರ್ನಾಟಕ ಪ್ರದೇಶ KPCC ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಪದ್ಮರಾಜರವರು, KPCC ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಿಥುನ್ ರೈ ಅವರು, ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಈಗಾಗಲೇ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಪ್ರಶಾಂತ್ ಕಾಜರವರು, ಡಾಕ್ಟರ್ ಅಬ್ದುಲ್ ಶಕೀಲ್ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ಆಗಿರತಕ್ಕಂತಹ
ಅಬ್ದುಲ್ ಶಕೀಲ್ ರವರು, ನರಿಂಗಾನ ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ನವಾಜ್ ರವರು, ಸ್ಥಳೀಯ ಪಂಚಾಯತಿನ ಅಧ್ಯಕ್ಷೆಯಾಗಿರ್ತಕ್ಕಂಥ ರಜಿಯಾ ರವರು, ಪಂಚಾಯತಿನ ಸದಸ್ಯರಾಗಿದ್ದ ಇಕ್ಬಾಲ್ ರವರು, ಅದೇ ರೀತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ CM ಸತ್ತಾರ್ ರವರು, ಅವರ ಸಹೋದರ CM ಫಾರೂಕ್ ರವರು, ಸ್ಥಳೀಯ ಮಟ್ಟದ ನಾಯಕರು, ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದ ವಿಚಾರವಾಗಿ ಅದರ ರೂಪುರೇಷೆಯನ್ನು, ಅದರ ದೇಹದಾಟ ಸ್ಪರ್ಧೆಯ ವಿಚಾರವಾಗಿ ಈಗಾಗಲೇ ನಾನು ಪ್ರಸ್ತಾವನೆ ಮಾಡಿರ್ತಕ್ಕಂತಹ ಸುರತ ಸರ್ತಿಗ ದೇರಳಕಟ್ಟೆ ಜಂಕ್ಷನ್ ರಾಜಕೀಯ ರಹಿತ ಜಾತಿ ಮತ ಭೇದ ಭಾವ ಇಚ್ಚಾಂದಿನ ದೇಹದಾಡಿ ಸ್ಪರ್ಧೆಯನ್ನು ಆಯೋಜಿಸಾದಿತದ ಉದಿಪನ ಲೇಸಡ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರು UT ಇಫ್ತಿಕಾರ್ ಸೇರ್ನಂಚ ಗಣ್ಯರು ಪ್ರಮುಖರು ಪಾಲ್ಪಡೆಯರೆ ಉಲ್ಲೇರ್ ಪಂಡದ ವಿವರ ಕೊರಿಯರು. ಮಿಸ್ಟರ್ ಏಷ್ಯಾ ವಿಜೇತರು ರಮೀಸ್ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಪೊಲವು ಕೊರಿಯರು. ನಿಮ್ಮ ಸಹಕಾರ ತುಂಬಾ ಬೇಕಿದೆ. ಯಾಕಂದರೆ ಜಾಸ್ತಿ ಜನಕ್ಕೆ ರೀಚ್ ಆಗೋದು ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತಿದೆ. ಅದೇ ನಿಮ್ಮ ಮಾಧ್ಯಮ ಮಿತ್ರರು ಬಂದು ಸಪೋರ್ಟ್ ಮಾಡಿದ್ರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಇದರಿಂದ ಒಂದು ಅವೇರ್ನೆಸ್ ಕೂಡ ಕ್ರಿಯೇಟ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಜಾಗ್ವರ್ ಫಿಟ್ನೆಸ್ ಇವರು 10 ತಿಂಗಳ ಮುಂಚೆ ದೇರ್ಲಗಟ್ಟೆಯಲ್ಲಿ ಜಿಮ್ಮನ್ನು ಓಪನ್ ಮಾಡ್ತಾರೆ. ಈ ಜಿಮ್ಮಿನ ಉದ್ದೇಶ ಕೇವಲ ಒಂದು ಬಿಸ್ನೆಸ್ ಆಗಿರೋದಿಲ್ಲ, ಆ ಪ್ರದೇಶಕ್ಕೆ ಉಳ್ಳಾಗಿರ್ಬೋದ ಈ ಮಂಗಳೂರು ಏನು ಇಡೀ ಮಂಗಳೂರಿಗೆ ಒಂದು ಮಾದರಿಯಾದ ಜಿಮ್ ಮಾಡಬೇಕು ಅಂತ ಒಂದು ಆಸೆ ಕನಸು ಕಟ್ಟು ಬಂದಿರ್ತಾರೆ. ಯಾಕಂದರೆ ಸಿದ್ನವರಾಗಿ ರಮಜ್ನವರು ಬೇರೆ ಕೆಲಸ ಕೂಡ ಮಾಡ್ತಾ ಇರ್ತಾರೆ, ಅವ್ರು ಬೇರೆ ಕೂಡ ಬಿಸ್ನೆಸ್ ಇದ್ದಾರೆ. ಆದರೂ ಕೂಡ ಜಿಮ್ಮಿನಲ್ಲಿ ತುಂಬ ಆಸಕ್ತಿ ಬಂದು ದೇಹವನ್ನು ಬೆಳೆಸುವುದು, ಆರೋಗ್ಯವನ್ನು ಇಟ್ಕೊಳ್ಳಿಕ್ಕೆ ಅವ್ರಿಗೆ ತುಂಬ ಒಂದು ಕೊಡುಗೆ ಕೊಡಬೇಕಂತ ತುಂಬಾ ಆಸೆ ಇತ್ತು. ಅದೇ ಕಾರಣಕ್ಕೆ ಜಿಮ್ಮನ್ನು ಓಪನ್ ಮಾಡಿದ್ದಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆಯೇ ಅಲ್ಲಿಗೆ ಬಿಸ್ನೆಸ್ ಅಲ್ಲಿನೇ ಅದನ್ನು ನಿಲ್ಲಿಸದೆ ಇದರಿಂದ ಈ ಫೀಲ್ಡ್ಗೆ ಇಂಡಸ್ಟ್ರಿ ಏನಿದೆ, ಫಿಟ್ನೆಸ್ ಇಂಡಸ್ಟ್ರಿ ಅಂತ ಹೇಳಿ ಮಿಸ್ಟರ್ ಕರ್ನಾಟಕ ಪ್ರಶಸ್ತಿ ವಿಜೇತರು ನವಾಜ್, ಆಯೋಜಕರು ಸಿದ್ದಿಕ್, ಮಿಸ್ಟರ್ ಸೌತ್ ಇಂಡಿಯಾ ವಿಜೇತರು ವಿನೋದ್ ಸುದ್ದಿಗೋಷ್ಠಿ ಒಡಿಗೈತರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಂಗಡಿ ಇಲ್ಲಲೆಗೆ ಬೋಡಾಯಿನ ಫರ್ನಿಚರ್ದ ಪುಗರ್ತದ ಮಾರಾಟ ಮಳಿಗೆ ಕುಂಪಲ ಬೈಪಾಸ್ ಎದುರದ ಬಾಬಾ ಫರ್ನಿಚರ್ ಮಾರಾಟ ಮಳಿಗೆಡೆ ಅದೃಷ್ಟ ಡ್ರಾ ಯೋಜನೆದ ಅಕೇರಿದ ಡ್ರಾ ಸೋಮವಾರ ಬೈಯಾಗ ನಡೆತಂಡು. ಕುಂಪಲದ ಚಿರಾಗ್ ಅದೃಷ್ಟ ವಿಜೇತರಾದ ಹೀರೋ ಬೈಕ್ನ ಗೆದ್ದಿದ್ದಾರೆ. ಕುಂಪಲ ಬೈಪಾಸ್ ಎದುರದ ಬಾಬಾ ಫರ್ನಿಚರ್ ಮಾರಾಟ ಮಳಿಗೆಡು ಇಲ್ಲು ಅಂಗಡಿಲಿಗೆ ಬೋಡಾಯಿನ ಮಾತಾ ರೀತಿದ ಮೇಜು, ಕುರ್ಚಿ, ಸೋಫಾ ಸೆಟ್, ಕಪಾಟುಲು, ಅಲಂಕಾರಿಕ ವಸ್ತುಲು ಉಂಡು. ತಂಗ್ಲಿನ ಗ್ರಾಹಕಿಯರ್ನ ಅನುಕೂಲಗ ಬೋಡಾದ ತಿಂಗೋಲ್ಗು 500 ರೂಪಾಯಿ ತಲಕ 24 ಕಂತಲೆದ ಅದೃಷ್ಟ ಡ್ರಾ ಯೋಜನೆಲ್ಲ ಬಾಬಾ ಫರ್ನಿಚರ್ಡ್ ಅಡನೆ ಮಲ್ದಿದ್ದೇರು. ಇನ್ನತ ಅಕೇರ್ದ ಕಂತದ ಡ್ರಾ ಬಾಬಾ ಫರ್ನಿಚರ್ ಮಾರಾಟ ಮಳಿಗೆಡು ಸೋಮವಾರ ಬಯ್ಯಗ ನಡಪಾಯಿರು. ಇಂಚಗು ಸೋಮೇಶ್ವರ ಪುರಸಭೆಟ್ಟು ಚುನಾವಣೆಗೆ ಗೆಂದಿನ ಕುಂಪಲ ಆಶ್ರಯ ಕಾಲೋನಿದ ಜಯ ಪೂಜಾರಿ ಡ್ರಾ ನಡಪಾದು ಅದೃಷ್ಟ ವಿಜೇತರನ್ನು ಆಯ್ಕೆ ಮಾಡಿದರು. ಡ್ರಾ ಸಂಖ್ಯೆ 490 ಕುಂಬಲ ನಿಸರ್ಗ ಲೇಔಟ್ದ ಚಿರಾಗ್ ಅದೃಷ್ಟ ವಿಜೇತರಾದ ಆಯ್ಕೆಯಾದ ಹೀರೋ ಬೈಕ್ನ ಗೆದ್ದಿರು.
ಅದೃಷ್ಟ ಡ್ರಾ ಯೋಜನೆ ಮಾರ್ಚ್ ತಿಂಗಳದ್ದು ಶುರುವಾಯಿರ ಉಂಡು ಪಡೆದು ಬಾಬಾ ಫರ್ನಿಚರ್ದ ಮಾಲಕಿಯರು ಪ್ರಶಾಂತ್ ತೆರಿಪಾದಿರು. ಪ್ರಶಾಂತ್, ಶ್ರೀಮತಿ ಶಿಲ್ಪಾ ಪ್ರಶಾಂತ್, ರಾಘವ ಸಾಲ್ಯಾನ್ ಬೊಕ್ಕ ಗ್ರಾಹಕ ಬಂಧುರು ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ವಲಯ ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಕೊಲ್ಯದ ಒತ್ತಿಡ್ದು ಉಳ್ಳಾಲ ನಡೆದಿನ ಭಾರತೀಯ ಸಶಸ್ತ್ರ ಪಡೆ ಯೋಧರ ದಿನಾಚರಣೆ ಬೊಕ್ಕ ಕುಟುಂಬ ಸಮ್ಮೇಳನ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಸಾರ್ಜೆಂಟ್ ಶ್ರೀಕಾಂತ್ ಶೆಟ್ಟಿ ಚಾಲನೆ ಕೊರಿಯರು. ಕೊಲ್ಯ ಮಾಜಿ ಸೈನಿಕರ ಸಂಘ ಅಬ್ಬಕ ವಲಯದ ಸಶಸ್ತ್ರ ಪಡೆದ ಯೋಧರ ದಿನಾಚರಣೆ ಬೊಕ್ಕ ಕುಟುಂಬ ಸಮ್ಮೇಳನ ಉಳ್ಳಾಲಡು ಆಚರಿಸಾಯಿರು. ಸಂಘದ ಅಧ್ಯಕ್ಷರು ವಿಜಯನ್ ಕೋಟೆಕಾರ್ ಗುರ್ಕಾರ್ಮನ ವಹಿಸಿದ್ದರು. ದಕ್ಷಿಣ ಕನ್ನಡ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಸಾರ್ಜೆಂಟ್ ಶ್ರೀಕಾಂತ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು. ನಿವೃತ್ತ ಯೋಧರು ಕೃಷ್ಣಗಟ್ಟಿ ಬೊಕ್ಕ ಎಸ್ಎಸ್ ವೆಂಕಟೇಶ್ವರನು ಈ ಪೊರ್ತು ಮಾನಾದಿಗೆ ಮಲ್ತೇರು. ಮಾಜಿ ಸೈನಿಕರು ಕೆಸಿ ನಾರಾಯಣನ್ ಬೊಕ್ಕ ರಾಜೇಶ್ ಮಾಡೂರು ಈ ಸಂದರ್ಭದ ಪಾತಿರೇರು. ಕ್ಲಬ್ ಕಾರ್ಯದರ್ಶಿ ಪ್ರವೀಣ್ ಪಿಲಾರ್ ಸಭೆ ನೆತ್ಕೊಂಡರು. ವೆಂಕಟೇಶ್ ಕುಂಪಲ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರದ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನದ 100ನೇ ದಿನದ ಸಂಧ್ಯಾ ಭಜನೆ ಐತಾರ 54ನೇ ದಿನಕ್ಕೆ ತುಂಬರಿದಿಂದು. ಕುಡ್ಲ ಆಕಾಶ ಭವನದ ಮೇಗಿನ ಮಾಲಾಡಿ ಶ್ರೀ ಬ್ರಹ್ಮಲಿಂಗೇಶ್ವರ ಭಜನಾ ಮಂಡಳಿದಕ್ಕೂ ಐತಾರ ಬೈಯಗ್ 54ನೇ ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡಪಾದ ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಐತಾರ 54ನೇ ದಿನದ ಸಂಧ್ಯಾ ಭಜನೆ ನಡೆದನು. ಶ್ರೀಮತಿ ಶೀಲಾ ನಾಯರ್ ಬೊಕ್ಕ ಮಧುಸೂದನ್ ನಾಯರ್ ಕೃಷ್ಣನಗರ ಕುಂಪಲ, ಶ್ರೀಮತಿ ವಿದ್ಯಾ ಬೊಕ್ಕ ಮನೋಜ್ ಪ್ರಸಣ್ಯ ಥನ್ವಿತ್ ಕುಂಪಲ, ಶ್ರೀಮತಿ ಸುಪ್ರೀತಾ ಬೊಕ್ಕ ಅರುಣ್ ನಂದನಪುರ, ಶ್ರೀಮತಿ ಪ್ರೇಮಾ ಬೊಕ್ಕ ದಯಾನಂದ್ ಗಣೇಶ್ ನಗರ ತೊಕ್ಕೋಟು, ಶ್ರೀಮತಿ ಮಮತಾ ಬೊಕ್ಕ ಲೋಕೇಶ್ ಕುಮಾರ್, ಕುಮಾರಿ ಭಾರ್ಗವಿ ಆಕಾಶ್ ಹನುಮಾನ್ ನಗರ, ಶ್ರೀಮತಿ ಶಾರದಾ ಚಂದ್ರಹಾಸ್ ಕುಂಪಲ, ಶ್ರೀಮತಿ ಬಬಿತಾ ಬೊಕ್ಕ ಸಚಿನ್ ಶೆಟ್ಟಿ ಕೃಷ್ಣನಗರ ಕುಂಪಲ, ಶ್ರೀಮತಿ ಕೃತಿ ಬೊಕ್ಕ ಪ್ರೀತೇಶ್ ಮಿತ್ರನಗರ ಕುಂಪಲ, ಶ್ರೀಮತಿ ಶಶಿಕಲಾ ಬೊಕ್ಕ ಸುನಿಲ್ ಕುಮಾರ್ ವಿಶ್ಮಿತಾ ಬಾರ್ದೆ, ಶ್ರೀಮತಿ ಮುತ್ತಮ್ಮ ಬೊಕ್ಕ ರಂಗನಾಥ್ ಕುಂಪಲ, ಶ್ರೀಮತಿ ಪ್ರಜ್ವಿತಾ ಬೊಕ್ಕ ತಿಲಕ್ ರಾಜ್, ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ಲೀಲಾ ಗಟ್ಟಿ, ಶ್ರೀಮತಿ ರಜನಿ ಬೊಕ್ಕ ರಾಮಚಂದ್ರ ಉಳ್ಳಾಲಬೈಲ್ ತುಡರ್ ಬೆಳಗಾಯರು.
ಮಾರುತಿ ಬೊಕ್ಕ ಕುಡ್ಲ ಆಕಾಶ ಭವನ ಮೇಗಿನ ಮಾಲಾಡಿದ ಶ್ರೀ ಬ್ರಹ್ಮಲಿಂಗೇಶ್ವರ ಭಜನಾ ಮಂಡಳಿದಕ್ಲು ಅಶ್ವಧರ್ಮನ ದಿನದ ಭಜನಾ ಸೇವೆ ನಡಪಾತ್ಕೊರಿಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ದ ಕುಡ್ಲ ತಾಲೂಕು ಘಟಕದ ವತಿಯಿಂದ ಇಂಚೋಗು ಅಗಲದ ಪೈನ ಸಾಹಿತಿ ಸಂಶೋಧಕರು ಜನಪದ ವಿದ್ವಾಂಸರು ಪ್ರೊಫೆಸರ್ ಅಮೃತ್ ಸೋಮೇಶ್ವರಿಗೆ ಕುಡ್ಲ ಶಾರದಾ ವಿದ್ಯಾಲಯದ ಸಭಾಂಗಣದ ಶ್ರದ್ಧಾಂಜಲಿ ನುಡಿ ನಮನ ಕಾರ್ಯಕ್ರಮ ನಡಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ದ ಕುಡ್ಲ ತಾಲೂಕು ಘಟಕ ವತಿಯಿಂದ ಹಿರಿಯ ಸಾಹಿತಿ ಪ್ರೊಫೆಸರ್ ಅಮೃತ್ ಸೋಮೇಶ್ವರಿಗೆ ಶ್ರದ್ಧಾಂಜಲಿಯನ್ನು ಕುಡ್ಲದ ಶಾರದಾ ವಿದ್ಯಾಲಯಡು ಇಂಚುಗು ನಡಪಾಯಿರು. ಪ್ರೊಫೆಸರ್ ಅಮೃತ್ ಸೋಮೇಶ್ವರಿಗೆ ಶ್ರದ್ಧಾಂಜಲಿ ನುಡಿನಮನ ಸಂದಾಯನ ಪುಗರ್ತಿದ ಸಾಹಿತಿ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅಮೃತರು ಕರಾವಳಿದ ಮೂಜಿ ಜಿಲ್ಲೆದ ಸಮರ್ಥ ಪ್ರತಿನಿಧಿಯಾದ ಗೋಚರಿಸಾ ಹೊಂದಿತ್ತೇರು. ಮಾತೆರೆಲ್ಲ ಒಂಜೇ ರೀತಿಡು ಮೋಕೆ ಮಲ್ತೊಂದಿತ್ತೇರು. ಸಾಹಿತ್ಯ ಕಲೆ ಯಕ್ಷಗಾನ ಸೇರ್ಲಕ ಮಾತಾ ಕ್ಷೇತ್ರಡ್ಲ ಅರೆನ ಶಿಖರಪ್ರಾಯ ಸಾಧನೆ ಪಂಡದ ವಿವರ ಕೊರಿಯರು. 3 ಅಂಶಗಳಲ್ಲಿ ಒಂದು ಅಂಶ, ಉಳಿದ 99 ಅಂಶಗಳು ಇವೆ ನಮಗೆ ಬದುಕಿನಲ್ಲಿ. ವ್ಯಾಪಾರ ವಾಣಿಜ್ಯ ಇರ್ಬೋದು, ಧಾರ್ಮಿಕತೆ ಇರ್ಬೋದು, ಸಾಮಾಜಿಕತೆ ಇರ್ಬೋದು, ಆರ್ಥಿಕತೆ ಇರಬಹುದು. ಹೀಗೆ ಬದುಕಿನ ಬೇರೆ ಬೇರೆ ನಮ್ಮ ದೈನಂದಿನ ವ್ಯವಹಾರಗಳಿರ್ಬೋದು, ನಮ್ಮ ಸಂಸಾರವನ್ನು ಸಾಗಿಸುವುದು ಇರಬಹುದು. ಹೀಗೆ 100 ಅಂಶಗಳಲ್ಲಿ ಸಾಹಿತ್ಯ ಅನ್ನೋದು ಒಂದು ಮಾತ್ರ. ಹಾಗಾಗಿ ನಾವು ಸಾಹಿತ್ಯವನ್ನ ಜನಮಾನಸದ ಮುಂದೆ ತೆಗೆದುಕೊಂಡು ಹೋಗುವಾಗ ಯಾತಕ್ಕೆ ಇಲ್ಲಿ 15 ಜನ ಮಾತ್ರ ಇದ್ದಾರೆ? ನಮ್ಮ ಕರಾವಳಿಯಲ್ಲಿ 6 ಲಕ್ಷ ಜನ ಇದ್ದಾರೆ. ಎಲ್ಲವೂ ಸಾಹಿತ್ಯ ಅಂತ ಹೇಳಿ ಆಗಿದ್ದಿದ್ರೆ ಇವತ್ತಿಗೆ 15 ಲಕ್ಷ ಜನ, 6-8 ಲಕ್ಷ ಜನ ಸೇರ್ಬೇಕಿತ್ತು. ಇಡೀ 3 ಕರಾವಳಿಯ ಜಿಲ್ಲೆಯ ಜನ ಸೇರ್ಬೇಕಿತ್ತು. ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಮಾರ್ಗದರ್ಶಕ ಸಮಿತಿದ ಸದಸ್ಯರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಘಟಕದ ವತಿಯಿಂದ ಶ್ರದ್ಧಾಂಜಲಿ ಸಂದಾಯರು. ಘಟಕದ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅಮೃತರನೊಟ್ಟಿಗೆದ ಒಡನಾಟ ಅರೆನ ಮಾರ್ಗದರ್ಶನ ಒಲುಮೆ ಬೊಕ್ಕ ಆಕ್ಲೇನೆ ಇಲ್ಲದ ಆತ್ಮೀಯದ ಬಗೆಟ್ಟು ನೆಂಪು ಮಲ್ತೊಂಡಿರು. ಏಕಲವ್ಯನಂತೆ ಸ್ಥಾಪಿಸಿ ಬಿಟ್ಟಿದ್ದೆ ಹೃದಯದಲ್ಲಿ, ದೇಹ ಇಲ್ಲವಾಯಿತಂತೆ ಎಂದು. ಯಾಕೆಂದ್ರೆ ನಾನು ಇರಲಿಲ್ಲ, ನಾನು ದೂರದಲ್ಲೇ ಇದ್ದೆ. ಅವರ ಸಾವಿನರಿವಾಗ ಜೋಶಿಸರು ನನಗೆ ಫೋನ್ ಮಾಡಿ ಹೇಳಿದ್ರು, ಕೂಡಲೇ ಬರಲಿಕ್ಕೆ ನನಗೆ ಆಗಲಿಲ್ಲ. ನೋವಿನ ತಂತಿ ಬಿಡಿ ನಾನು ಕ್ಷಣ ಕಾಲ ಕುಸಿದೆ. ಕಣ್ಣು ತುಂಬಿ ಹೃದಯ ಭಾರ ಆದದ್ದು ಸತ್ಯ. ಮರುಕ್ಷಣ ಹೃದಯದ ಒಳಗಿನಿಂದ ಅದೇ ಮೇಯದನ್ನು ನಾನಿರುವೇನಲ್ಲ ಮೊದಲು ಹೇಳಿದ್ರು. ನನಗೆ PhD ನಾನು ಮಾಡುವಂತಹ ಸಂದರ್ಭದಲ್ಲಿ ಹೆದರಬೇಡ, ನಾನಿದ್ದೇನೆ ಅಂತ ಹೇಳಿದ್ರು. ಅದೇ ನಾನಿರುವೇನಲ್ಲ ಎನ್ನುವ ಮಾತು ಹೌದು. ಇಹದಲ್ಲೇ ಅಮೃತ ಪದವಿ ಪಡೆದು ಚಿರಕಾಲ ಎಲ್ಲೆಂದರಲ್ಲಿ ಅಳಿಸಲಾಗದ ಹಚ್ಚುತ್ತಿರುವ ಸೌಭಾಗ್ಯ ನಿಮ್ಮದಲ್ಲ. ಉರುಮೆಯ ಶ್ರಮದ ತವಸಿಯೇ ನೀವು ಬೇಗ ಸಾಹಿತ್ಯದ ಪವಿಷ್ಟು
ಬದುಕುವ ಹಾಡುಗಳ ನಡುವೆಯೇ ಕುಳಿತು ಕಂಡ ಕಾಣಿಕೆಗಳೆಷ್ಟು. ನಾಡದೇವಿಗೆ, ತಾಯಿ ಸರಸ್ವತಿಗೆ, ತಾಳವ ಮಾತೆಗೆ, ಕಲಾ ಸಾಹಿತ್ಯ ದೇವಿಯರಿಗೆ ಕೊಟ್ಟ ಕಾಣಿಕೆಗಳೆಷ್ಟು. ಒಲವಿನ ಶ್ರೇಯ ಬಯಸಿ ಬಂದವರ ಮಿದುವಾಗಿ, ಹಿತವಾಗಿ ತಿದ್ದಿದ್ದೆಷ್ಟು, ಬೆನ್ನು ತಟ್ಟಿದ್ದೆಷ್ಟು, ಹಂಚಿಕೊಂಡ ಜ್ಞಾನ ಭಂಡಾರವೆಷ್ಟು. ನಿಮ್ಮೊಲವಿನ ಅಮೃತ ಧಾರೆಯಲ್ಲಿ ಮಿಂದವರೆಷ್ಟು. ಒಲುಮೆಯ ಒಡತಿ ದೇವಿ ನರ್ಮದೆಯ ದಿವ್ಯ ಹಸ್ತದ ರಸಪಾನದಿಂದ ಆಸರ ತೀರಿಸಿಕೊಂಡು ತಣಿದವರೆಷ್ಟು. ಆ ವಾತ್ಸಲ್ಯ ಧಾರೆಯಲ್ಲಿ ಮಿಂದ ಧನ್ಯತೆಯಲ್ಲಿ ಸಲ್ಲಿಸಲು ಸಾಲದಾಗಿದೆ ಮಾತು. ಸಾಗರದ ಆ ದಿವ್ಯತೆಗೆ, ಆ ಪ್ರೀತಿಗೆ ಕಣ್ಣಾಗನೆ ಬೆರೆಸಿ ಹನಿಸುತ್ತಿಹೆನೆಂದು ಈ ನುಡಿ ಕನ್ಯ. ವಿದ್ವಾನ್ ಚಂದ್ರಶೇಖರ್ ನಾವಡೇರು ಅಮೃತೆರೆಗು ರೂಪಕ ನೃತ್ಯ ನಿರ್ದೇಶನದ ಬಗೆಟ್ ಎತ್ತಿನ ಪಾಂಡಿತ್ಯನು ವಿವರಿಸಾದು ನೃತ್ಯನು ಸ್ವತಃ ಅಭಿನಯಿಸಾದು ತೋಜಾಯರು. ಅಮೃತೆರನ ನೇರ ಶಿಷ್ಯರು ರಘು ಇಟ್ಕಿದು ಪಾತಿರೊಂದು ಅಮೃತೆರನ ಪಾಠ ಪ್ರವಚನದ ಬಗೆಟ್ ತೆರಿಪಾವೊಂದು ಉದಯೋನ್ಮುಖ ಸಾಹಿತ್ಯలను ಪ್ರೋತ್ಸಾಹಿಸೊಂದಿತ್ತಿನ ಪರಿನು ಪರಿಚಯಿಸಾಯರು. ನಾನು ಕಂಡುಕೊಳ್ಳುವುದು ಅಮೃತರನ್ನು ವಿಶೇಷವಾಗಿ ಅವರು ಸೋಮೇಶ್ವರದ ಕಡಲು ಎಂಬ ರೀತಿಯ ಸೋಮೇಶ್ವರದ ಕಡಲ ಕಿನಾರೆಯಲ್ಲಿ ನಿಂತರೆ ಆ ಕಡಲು ನಮ್ಮಿಂದ ಮುಂದಕ್ಕೆ ಮುಂದಕ್ಕೆ ಅಗಾಧವಾಗುತ್ತಾ ಹೇಗೆ ಸಾಕ್ತದೋ ಅದೇ ಥರ ಅಮೃತರು ಅಗಾಧವಾಗಿ ನಿಲ್ಲುವಂಥ ಒಂದು ಬೃಹತ್ ವ್ಯಕ್ತಿತ್ವ ಅವರು. ಬಹುಶಃ ನಾನು ಅವರ ಒಡನಾಟದ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಪೆರ್ಲರು ಇದ್ದಾರೆ, ಆಕಾಶವಾಣಿಯ ವಿಚಾರವನ್ನು ಅವರು ಹೇಳಿದರು. ಮಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಆವಾಗ ನಮ್ಮ ತಂದೆ ಒಂದು ಹಳೆಯ ಗುಜರಿ ರೇಡಿಯೋ ತಂದಿದ್ದು. ಒಳ್ಳೆಯ ರೇಡಿಯೋಕ್ಕೆ ಆವಾಗ ನನಗೆ ಸಾಧ್ಯ ಆಗ್ತಿತ್ತು. ಆ ರೇಡಿಯೋವನ್ನು ನನಗೆ ಕೇಳುವ ಒಂದು ಹುಚ್ಚಿ ಕಾರ್ಯಕ್ರಮಗಳು ಮಂಗಳೂರು ಆಕಾಶವಾಣಿಯಿಂದ ಬರ್ತಿತ್ತು. ಅಂಥ ಸಂದರ್ಭದಲ್ಲಿ ಅದೇ ಪೆರ್ಲರು ಹೇಳಿದ್ರು ಅಮೃತರ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ವಿ ಅಂತ. ಅಮೃತರ ಹಾಡುಗಳನ್ನು ನಾವು ಕೇಳ್ತಾ ಇದ್ವಿ. ಅದು ಕೂಡ ವಿಶೇಷವಾಗಿ ತುಳು ಕಾರ್ಯಕ್ರಮ, ತುಳುವಿನ ಹಾಡುಗಳು ಬರ್ತಾರೆ. ಅದನ್ನು ಬಹಳ ಕುತೂಹಲದಿಂದ ಮತ್ತು ಆಸಕ್ತಿಯಿಂದ, ಅದು ಕೂಡ ನಾನು ಪ್ರೈಮರಿ ಶಾಲೆಗೆ ಹೋಗುವ ವಿದ್ಯಾರ್ಥಿಯಾಗಿದ್ದಾಗ ಕೇಳಿದ್ದು. ಅವರ ಪರಿಚಯವಿಲ್ಲ, ಅವರ ಹೆಸರು. ಕೊನೆಗೆ ಅವರ ಹಾಡು ಪ್ರಸಾರ ಮಾಡಿ ಆ ಹಾಡಿನ ಕೊನೆಯಲ್ಲಿ ಹಾಡನ್ನು ಬರೆದವರು ಅಮೃತ ಸೋಮೇಶ್ವರರು ಅಂತ ಹೇಳ್ತಾರೆ. ಆ ಹೆಸರು ಕೇಳಿದಾಗಲೇ ನನಗೊಂದು ರೋಮಾಂಚನ ಆಗ್ತಾ ಇತ್ತು. ತಾಲೂಕು ಘಟಕ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಪಾತಿರೊಂದು ಅಮೃತರನ ಅಗಲುವಿಕೆ ಕನ್ನಡ ಸಾಹಿತ್ಯ ಲೋಕಗೂ ದಿಂಜರ ಆವಂತಿನ ನಷ್ಟಪಂಡ ತೆರಿಪಾಯರು. ಘಟಕದ ಗೌರವ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಸಭೆ ಸ್ಥಾರಿಕೆ ಮಂತೇರು. ಘಟಕದ ಕೋಶಾಧಿಕಾರಿ ಎನ್ ಸುಬ್ರಾಯ ಭಟ್, ಸದಸ್ಯರು ಬಿ ಕೃಷ್ಣಪ್ಪ ನಾಯಕ್, ರತ್ನಾವತಿ ಜೆ ಬೈಕಾಡಿ, ಸುಕಲಾಕ್ಷಿ, ಉಷಾ ಜಿ ಪ್ರಸಾದ್, ರವೀಂದ್ರನಾಥ್ ಕೆಪಿ, ನಿಜಗುಣ ದೊಡ್ಡಮಣಿ ಇಂಚಿತ್ತಿ ಪ್ರಮುಖರು ಶ್ರದ್ಧಾಂಜಲಿ ಸಭೆಟು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಸೋಮವಾರಗೆ ಎಲ್ಪನೆ ದಿನಕ್ಕೆ ಸಂಧ್ಯಾ ಭಜನೆ ದುಂಬರಿದಂದು ಮಂಜೇಶ್ವರದ ಪಾಂಡುರಂಗ ಪ್ರಭು ಬಳಗದಗಳು ಭಜನಾ ಸೇವೆಯನ್ನು ನಡಪಾದು ಕೊರಿಯರು. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಸೋಮವಾರ ಎಲ್ಪನೆ ದಿನದ ಸಂಧ್ಯಾ ಭಜನೋತ್ಸವ ನಡೆದನು. ಶ್ರೀಮತಿ ರೇವತಿ ಬೊಕ್ಕ, ವಿಶ್ವನಾಥ್ ನಿಸರ್ಗ ಕುಂಪಲ, ಪುರುಷೋತ್ತಮ್ ಗಟ್ಟಿ ಭಂಡಾರ ಮನೆ ಪರಿಯತ್ತೂರು, ಶ್ರೀಮತಿ ಶ್ರೀಜಾ ಬೊಕ್ಕ, ಪ್ರಹ್ಲಾದ್ ಕುಮಾರ್ ಇಂದಾಜೆ, ಶ್ರೀಮತಿ ವಿನಯ ಪ್ರಭಾಕರ್ ಕುಂಪಲ, ಶ್ರೀಮತಿ ವಿನುತಾ ವೇಣಿ ಬೊಕ್ಕ, ಶ್ಯಾಮ್ ಪ್ರಕಾಶ್, ಕುಮಾರಿ ನವ್ಯ ಚೇತನ್ ನಗರ, ರಶ್ಮಿತಾ ಶೆಟ್ಟಿ ಆಶ್ರಯ ಕಾಲನಿ ಕುಂಪಲ, ಶ್ರೀಮತಿ ಪ್ರೇಮಲತಾ ಬೊಕ್ಕ, ಉಮನಾಥ್ ನಿಸರ್ಗ ಲೇಔಟ್ ಕುಂಪಲ, ಶ್ರೀಮತಿ ತುಳಸಿ ಬೊಕ್ಕ, ಉಮೇಶ್ ಅಂಬೇಡ್ಕರ್ ಮೈದಾನ ಬಳಿ ತುಕ್ಕೋಟು, ಶ್ರೀಮತಿ ತೃಪ್ತಿ ಬೊಕ್ಕ, ಸುರೇಶ್ ಪಳ್ಳಿ ಕಾರ್ಕಳ, ಶ್ರೀಮತಿ ಸುಧಿ ಗಣೇಶ್ ಹರೇಕಳ, ಶ್ರೀಮತಿ ಪ್ರತಿಭಾ ಬೊಕ್ಕ, ಮಧುಸೂದನ್ ಆಶ್ರಯ ಕಾಲನಿ, ಶ್ರೀಮತಿ ಸುಜಾತಾ ಬೊಕ್ಕ, ಸುನಿಲ್ ಬಾರ್ದೆ ತುಡರ್ ಬೆಳಗಾಯರು.
ಪಾಂಡುರಂಗ ಬಳಗ ಮಹೇಶ್ವರ ಮಕ್ಕಳಿಗೆ ಶೇಖರಣ್ಣ ಕ್ಷೇತ್ರದ ಪ್ರಧಾನ ಅರ್ಚಕಿಯರು ಭವಾನಿ ಶಂಕರ್ ಶಾಂತಿಯರು, ಬ್ರಹ್ಮಕಲಶೋತ್ಸವ ಮಹಿಳಾ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಪ್ರಮೀಳಾ ವಿಜಯ್, ಶ್ರೀಮತಿ ವಿದ್ಯಾ ಬಾರ್ದೆ, ಶ್ರೀಮತಿ ರೇವತಿ ವಿಶ್ವನಾಥ್, ಶ್ರೀಮತಿ ರೇಖಾ, ಕುಮಾರಿ ವರ್ಷಾ ಸೇರ್ನಂಚ ಪ್ರಮುಖರು ಪಾಲ್ಪಡೆದಿದ್ದರು. ಮಂಜೇಶ್ವರದ ಶ್ರೀ ಪಾಂಡುರಂಗ ಪ್ರಭು ಬಳಗದಕ್ಲು ಭಜನಾ ಸೇವೆ ನಡಪಾತ್ಕೊರಿಯರು.
ಓಕೆದ ಬಂದಲೆ ಇಡೆಗೆ ಪೊಸಕುರಲ್ದ ಎನಿತ ಸುದ್ದಿಗೊಂಚಲು ಮುಗಿತೊಂದಿಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಎಪಲ ತೊಂದುಪ್ಲೆ ಪೊಸಕುರಲ್ 24/7.